ಯುಕೆಯ ಅಹ್ಮದಿಯಾ ಮುಸ್ಲಿಂ ಸಂಘಟನೆಯ 52ನೇ ಜಲ್ಸಾ ಸಾಲಾನಾ ವಾರ್ಷಿಕ ಸಮ್ಮೇಳನವು ಆಗಸ್ಟ್ 5ರಂದು ವಿಶ್ವ ಅಹ್ಮದಿಯಾ ಮುಸ್ಲಿಂ ಸಂಘಟನೆಯ 5ನೇ ಖಲೀಫಾ ಹಜರತ್ ಮಿರ್ಜಾ ಮಸ್ರೂರ್ ಅಹ್ಮದ್ ಅವರ 5 ಭಾಷಣಗಳಲ್ಲಿ ಮುಕ್ತಾಯವಾಯಿತು. ಶುಕ್ರವಾರದಂದು ಸಾಂಪ್ರದಾಯಿಕ ಜುಮಾ ಧರ್ಮೋಪದೇಶದೊಂದಿಗೆ ಮತ್ತು ಅಹ್ಮದಿಯಾ ಮುಸ್ಲಿಂ ಸಂಘಟನೆಯ ಕಪ್ಪು ಮತ್ತು ಬಿಳಿ ಧ್ವಜವನ್ನ ಹಾರಿಸುವ ಮೂಲಕ ಸಮ್ಮೇಳನಕ್ಕೆ ಚಾಲನೆ ನೀಡಲಾಯಿತು. ಸಮ್ಮೇಳನದ 2ನೇ ದಿನವಾದ ಶನಿವಾರದಂದು 15,000 ಮುಸ್ಲಿಂ ಮಹಿಳೆಯರ ಸಮ್ಮುಖದಲ್ಲಿ ಶೈಕ್ಷಣಿಕ ಸಾಧನೆ ಮಾಡಿದ ಮಹಿಳೆಯರಿಗೆ ಬಹುಮಾನಗಳನ್ನು ನೀಡಿದ ಖಲೀಫಾರವರು ಬಳಿಕ ಮಹಿಳೆಯರ ಹಕ್ಕುಗಳು ಮತ್ತು ಸಬಲೀಕರಣ ಎಂಬ ವಿಷಯದಲ್ಲಿ ಭಾಷಣ ಮಾಡಿದರು. ಹ್ಯಾಂಪ್ಶೈರ್ನ ಆಲ್ಟನ್ನ ಹದೀಖಾತುಲ್ ಮಹದಿಯಲ್ಲಿ ನಡೆದ 3 ದಿನಗಳ ಜಲ್ಸಾ ಸಾಲಾನಾ ಸಮ್ಮೇಳನದಲ್ಲಿ ಶ್ರೀಲಂಕಾ ಸೇರಿದಂತೆ 115 ರಾಷ್ಟ್ರಗಳ 38,510 ಜನರು ಭಾಗವಹಿಸಿದ್ರು. ಸಾವಿರಾರು ಅಹ್ಮದಿ ಮುಸ್ಲಿಮರು ಮಾತ್ರವಲ್ಲದೆ ಅಹ್ಮದಿಯೇತರು ಹಾಗೂ ಮುಸ್ಲಿಮೇತರ ಅತಿಥಿಗಳು ಕೂಡ ಭಾಗವಹಿಸಿದ್ರು. ಅಲ್ಲದೆ ಪೂರ್ತಿ ಕಾರ್ಯಕ್ರಮದ ನೇರ ಪ್ರಸಾರವು ಎಂಟಿಎ ಇಂಟರ್ನ್ಯಾಷನಲ್ ಆನ್ಲೈನ್ನಲ್ಲಿ ಪ್ರಸಾರವಾಯಿತು. 3 ದಿನದ ಸಮಾವೇಶದ ಒಂದು ಪ್ರಮುಖ ಅಂಶವೆಂದರೆ ಭಾನುವಾರ ಮಧ್ಯಾಹ್ನ ನಡೆದ ನಿಷ್ಠೆಯ ಪ್ರತಿಜ್ಞೆ, ಅದುವೇ ಬೈಯತ್. ಈ ಸಂದರ್ಭದಲ್ಲಿ ಭಾಗವಹಿಸಿದ ಪ್ರತಿನಿಧಿಗಳು ಮಾನವ ಸರಪಳಿಯನ್ನ ರಚಿಸಿದ್ರು. ಜೊತೆಗೆ ಖಲೀಫರೊಂದಿಗೆ ನಿಷ್ಠೆಯ ಪ್ರತಿಜ್ಞೆಯ ಪದಗಳನ್ನ ಪುನರಾವರ್ತಿಸಿದ್ರು. ಈ ಸಂದರ್ಭದಲ್ಲಿ ಖಲೀಫಾರವರು ಕಳೆದ ವರ್ಷ ವಿಶ್ವದಾದ್ಯಂತ 6,37,891 ಜನರು ಅಹ್ಮದಿಯಾ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ ಎಂದು ಖಲೀಫಾರವರು ಈ ಸಂದರ್ಭದಲ್ಲಿ ಘೋಷಿಸಿದ್ರು. ಇದೀಗ ಅಹ್ಮದಿಯಾ ಮುಸ್ಲಿಂ ಸಂಘಟನೆಯನ್ನ 212 ದೇಶಗಳಲ್ಲಿ ಸ್ಥಾಪಿಸಲಾಗಿದೆ ಎಂದು ಖಲೀಫಾರವರು ಮಾಹಿತಿ ನೀಡಿದ್ರು. ಅಂತಿಮವಾಗಿ ಈ ಸಮಾರಂಭವು ಹಜರತ್ ಮಿರ್ಜಾ ಮಸ್ರೂರ್ ಅಹ್ಮದ್ ರವರ ನೇತೃತ್ವದಲ್ಲಿ ಮೌನ ಪ್ರಾರ್ಥನೆಯೊಂದಿಗೆ ಮುಕ್ತಾಯವಾಯಿತು. ಬ್ಯೂರೋ ರಿಪೋರ್ಟ್, V4 News 24/7 ಮಂಗಳೂರು.